ಮುಕ್ಕ ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧರ್ಮ ದೇವಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಶ್ರೀ ಕ್ಷೇತ್ರದಲ್ಲಿ ಮೇ 8ರಂದು ಸಂಹಾರ ತತ್ವ ಹೋಮ, ಶಯ್ಯ ಪೂಜೆ, ನಿದ್ರಾ ಕಲಶ ಪೂಜೆ, ಕುಂಬೇಶ ಕರ್ಕರಿ ಪೂಜೆ, ಸಂಹಾರ ತತ್ವ ಕಲಶಾಭಿಷೇಕ, ಜೀವ ಕಲಶ ಪೂಜೆ, ಜೀವೋದ್ವಾಸನ, ಜೀವ ಕಲಶ, ಶಯ್ಯನಯನ, ಬಿಂಬಶುದ್ಧಿ, ಕಲಶಾಭಿಷೇಕ, ಅಗ್ನಿಜನನ, ಅನ್ನ ಸಂತರ್ಪಣೆ, ಭಜನಾ ಸಂಕೀರ್ತನೆ ನಡೆಯಿತು. ಸಂಜೆ 6 ಗಂಟೆಯಿಂದ ಧ್ಯಾನಾದಿವಾಸ, ಆದಿವಾಸ ಹೋಮ, ಶಕ್ತಿ ದಂಡಕ, ಮಂಡಲ ಪೂಜೆ, ಶಿರಾಸತ್ವ ಹೋಮ, ಬಿಂಬಾದಿವಾಸ, ಪೀಠಾದಿವಾಸ, ಪ್ರಸಾದ ಅದಿವಾಸ, ಸಂಜೆ 7 ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮೇ 9ರಂದು ಶ್ರೀ ಕ್ಷೇತ್ರದಲ್ಲಿ ಪ್ರಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆ, ಪೂರ್ವಾಹ್ನ ಶ್ರೀ ಸತ್ಯಧರ್ಮ ದೇವಿ ಪ್ರತಿಷ್ಠೆ ಸ್ಥಾಪನೆ, ನಿದ್ರಾ ಕುಂಭಾಭಿಷೇಕ, ಜೀವ ಕಲಶಾಭಿಷೇಕ, ಪ್ರತಿಷ್ಠಾಬಲಿ, ಪ್ರಸನ್ನ ಪೂಜೆ, ನಿತ್ಯ ನೈವೇದ್ಯಿಕ, ನಿಷ್ಠೆಯ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಿ ಗಣೇಶ್ ಐತಾಳ್, ಪ್ರಧಾನ ಕಾರ್ಯದರ್ಶಿ ರಮನಾಥ್ ಸಿ ಅಮೀನ್, ಕೋಶಾಧಿಕಾರಿ ಪಿಜಿ ಕುಂದರ್, ಜೊತೆ ಕೋಶಾಧಿಕಾರಿ ಭಾಸ್ಕರ್ ಶೆಟ್ಟಿ ಮತ್ತು ಸರ್ವ ಸದಸ್ಯರು, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಅಧ್ಯಕ್ಷರಾದ ರವಿರಾಜ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಶೈಲೇಶ್ ಕೆ ಪೂಜಾರಿ, ಪ್ರಧಾನ ಅರ್ಚಕರಾದ ಎಂ ಸತೀಶ್ ರಾವ್, ಸರ್ವ ಸದಸ್ಯರು, ಆಡಳಿತ ಸಮಿತಿಯವರು, ಶ್ರೀ ಸತ್ಯಧರ್ಮ ಭಜನಾ ಮಂಡಳಿ, ಶ್ರೀ ಅಯ್ಯಪ್ಪ ಭಕ್ತ ಸಮಿತಿ ಹಾಗೂ ಊರ 10 ಸಮಸ್ತರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, B4 ನ್ಯೂಸ್, ಮಂಗಳೂರು.